ಇಂದು ಕನಕದಾಸ ಜಯಂತಿಯ ಪ್ರಯುಕ್ತ ಮೂಡುಬಿದಿರೆಯಲ್ಲಿ ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು. ವಚನ, ಕೀರ್ತನೆ ಮತ್ತು ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಬೇರೂರಿದ್ದ ಜಾತಿ ವ್ಯವಸ್ಥೆ ಮೇಲು ಕೀಳೆಂಬ ಭೇದವನ್ನು ಹೋಗಲಾಡಿಸಿ ಸಮಾಜದ ಮನಪರಿವರ್ತನೆ ಮಾಡಿದ ದಾರ್ಶನಿಕರು ಕನಕದಾಸರು ಎಂದು ಪುತ್ತೂರು ಉಪವಿಭಾಗದ ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಳ್ ಹೇಳಿದರು. ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಪುತ್ತೂರು ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ನಡೆದ 513ನೇ ಕನಕದಾಸ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸರಳ ಸಮಾರಂಭದ ಮೂಲಕ ಇದನ್ನು ದಾಸಶ್ರೇಷ್ಠರ ಜಯಂತಿಯನ್ನು ಆಚರಣೆ ಮಾಡಬೇಕಾಗಿದೆ. ಈ ಸರಳ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಡಿ.ಎಸ್. ದಾನಕುಮಾರ್ ಅವರೇ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕುಲಕುಲವನ್ನು ಹೊಡೆದಾಡಬೇಡ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಅರ್ಥವಾಗುವ ರೀತಿಯಲ್ಲಿ ಸರಳವಾಗಿ ಎಲ್ಲರೂ ತಿಳಿಸಿರ್ತಾರೆ. ಹಾಗೆಯೇ ಅವರಿಗೊಮ್ಮೆ ಯಾವಾಗ ಸ್ಯಾಲ್ವೇಷನ್ ನಿರ್ಮಾಣ ಕುರಿತು ಯಾವಾಗ ಒಂದು ಚರ್ಚೆ ಕೇಳುತ್ತಾರೆ, ಯಾರಿಗೆ ನಿರ್ಮಾಣ ಸಿಗಬಹುದು. ಅವರು ಒಂದೊಮ್ಮೆ ಹೇಳ್ತಾರೆ ಯಾರಿಗೂ ಸಿಗೋದಿಲ್ಲ ನಿರ್ಮಾಣ, ಅವರ ಮಾಸ್ಟರಿಗೆ ಸಿಗ್ತದೆ ಅಂತ, ಅವರ ಗುರುಗಳಿಗೆ ಸಿಗೋದಿಲ್ಲ ನಿರ್ಮಾಣ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಿಮ್ಮ ಬಗ್ಗೆ ನಿಮಗೆ ನಿರ್ಮಾಣ ಸಿಗುತ್ತಾ ಅಂತ ಕೇಳಿದಾಗ ಅವರು ವಿಚಾರವನ್ನು ಹೇಳ್ತಾರೆ, ನಾನು ಓದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿರೋರೆಲ್ಲ ಅವ್ರನ್ನ ಅರ್ಥ ಮಾಡ್ಕೊಂಡಿರೋದಿಲ್ಲ, ಅವ್ರ ಗುರುಗಳ ಬಿಟ್ಟು. ಅವ್ರು ಏನನ್ಕೋತಾರೆ, ಅಲ್ಲಿರೋ ಜನ ಏನನ್ಕೋತಾರೆ, ಅವ್ರು ಇರೋ ಪ್ರಕಾರ ಅವರ ಬಿಟ್ಟು ಬೇರೆ ಯಾರಿಗೂ ಸಹ ನಿರ್ಮಾಣ ಸಿಗೋದಿಲ್ವೇನೋ ಅಂತ ಹೇಳ್ತಾರೆ.